ದಲಿತ ದೌರ್ಜನ್ಯದ ಕಥೆಯನ್ನೊಳಗೊಂಡ ಕೋಲಾರ ಸುತ್ತಮುತ್ತಲಿನ ಸತ್ಯ ಕಥೆಯನ್ನು ಆಧರಿಸಿದ ಪಾಲಾರ್ ಸಿನಿಮಾ ರಿಲೀಸ್ ಆಗಿದೆ. ಸೌನವಿ ಕ್ರಿಯೇಷನ್ ಸಂಸ್ಥೆ ಸಿನಿಮಾ ನಿರ್ಮಾಣ ಮಾಡಿರುವ ಈ ಸಿನಿಮಾದಲ್ಲಿ ಸಿನಿಮಾ ಬಂಡಿಖ್ಯಾತಿಯ ನಟಿ ಗಾಯಕಿ ವೈಜಿ ಉಮಾ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಜೀವಾ ನವೀನ್ ನಿರ್ದೇಶನದ ಸಿನಿಮಾ ಇದಾಗಿದ್ದು ಸಿನಿಮಾದ ಬಗ್ಗೆ ಫಿಲ್ಮಿ ಟಾಕ್. ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಅದೇ ಟ್ರೂ ಇನ್ಸಿಡೆಂಟ್ ಮೇಲೆ ಬೇಸ್ಡ್ ಆಗಿರೋದು. ಜಲಜಾ ಮೇಡಮ್ ಆ್ಯಕ್ಟಿವ್ ಸೂಪರ್ ಫ್ಯಾಬ್ಲೆಸ್. ಆಮೇಲೆ ಇನ್ನೊಬ್ರು ಹೀರೋಯಿನ್ ಮೈನ್ ರೋಲಲ್ಲಿ ಇದ್ದಾರೆ, ಅವ್ರದ್ದು ಅಂತೂ ಅನ್ಬಿಲೀವಬಲ್ ಮೈಂಡ್ ಬ್ಲೋಯಿಂಗ್ ಆ್ಯಕ್ಟಿಂಗ್. ಯಾವ ಥರ ಚೆನ್ನಾಗಿತ್ತು? ಸೂಪರ್ ಮೂವಿ. ಚೆನ್ನಾಗಿತ್ತು ಸರ್. ಸೂಪರ್ ಸೂಪರ್ ಆಗಿತ್ತು ಮೂವಿ. ಸೂಪರ್ ಸೂಪರ್. ಯಾವ ಥರ ಇತ್ತು? ತುಂಬ ಸ್ಟ್ರೇಟ್ ಫಾರ್ವರ್ಡ್ ಇತ್ತು. ಇದೇ ರೀತಿ ನಿಜವಾಗ್ಲೂ ನಡಿಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗೈತೆ. ತುಂಬ ಚೆನ್ನಾಗಿದೆ ಸರ್ ಫಿಲಮ್. ತುಂಬ ಚೆನ್ನಾಗಿದೆ ಸರ್ ಫಿಲಮ್. ದುನಿಯಾ ವಿಜಯ್ ಭೀಮಾ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಸಿನಿಮಾ ಮಾಸ್ ಸಿನಿಮಾ ಅನ್ನೋ ಕ್ಲೂ ಕೊಟ್ಟಿದ್ದೆ. ಟೀಸರ್ ನಲ್ಲಿ ನಿಮ್ಮಂತ 1000 ದುಶ್ಮನ್ಗಳು ಬಂದ್ರು ನೋ ವರಿ ನಾನು ಹುಟ್ಟಿದ್ದೆ ಜನವರಿ ಅನ್ನೋ ಡೈಲಾಗ್ ವಿಜಯ್ ಬರ್ತ್ಡೇ ಮತ್ತು ಟೀಸರ್ಗೆ ಕನೆಕ್ಟಿಂಗ್ ಡೈಲಾಗ್ ಆಗಿದೆ. ನಿನ್ನಂತ 1000 ಜನ ದುಶ್ಮನ್ ಉಟ್ಕೊಂಡ್ರು ನನಗೆ ನೋ ವರಿ, ಯಾಕಂದ್ರೆ ನಾನು ಹುಟ್ಟಿದ್ದೆ ಜನವರಿ. ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ಅವರೇ ಚಿತ್ರಕಥೆ ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ. ಈ ಬಾರಿ ಯುವ ಜನಾಂಗದ ಸಮಸ್ಯೆ, ಕುಟುಂಬದಲ್ಲಿ ಉಂಟಾಗುವ ತೊಡಕುಗಳು, ಸಾಮಾಜಿಕವಾಗಿ ಚರ್ಚೆಯಾಗುತ್ತಿರುವ ಹಾಟ್ ಟಾಪಿಕ್ ಇವುಗಳನ್ನೆಲ್ಲವನ್ನು ಇಟ್ಟುಕೊಂಡು ಕತೆ ಬರೆದಿದ್ದಾರಂತೆ. ನಾನು ಯಾವಾಗ ಕತೆ ಮಾಡಿದರೂ ಅದರಲ್ಲೊಂದು ಸಾಮಾಜಿಕ ವಿಷಯದ ಚರ್ಚೆ ಇರುತ್ತದೆ. ಸಲಗದಲ್ಲಿಯೂ ಅಂತಹದೊಂದು ಪ್ರಯತ್ನ ಮಾಡಿದ್ದೇನೆ. ಈ ಬಾರಿ ಸಮಾಜದ ಪ್ರಮುಖ ಸಮಸ್ಯೆಯನ್ನು ಇಟ್ಟುಕೊಂಡು ಕತೆ ಬರೆದಿದ್ದೇನೆ. ಮೇಲ್ನೋಟಕ್ಕೆ ಬಹಳ ಸುಂದರವಾಗಿ ಮತ್ತು ಸರಳವಾಗಿ ಕಾಣುವ ಸಮಾಜದಲ್ಲಿ ಇಂತಹದೊಂದು ಸಮಸ್ಯೆ ಇಷ್ಟು ಆಳವಾಗಿ ಇಳಿದಿದೆಯಾ ಎನಿಸುತ್ತದೆ. ಈ ಸಮಸ್ಯೆ ಸದ್ಯ ನಿಧಾನವಾಗಿ ಸಾಂಕ್ರಾಮಿಕದ ರೀತಿ ಹಬ್ಬುತ್ತಿದೆ. ಭವಿಷ್ಯದ ದಿನಗಳಲ್ಲಿ ಇದರ ಪ್ರಭಾವ ಇನ್ನೂ ಜಾಸ್ತಿಯಾಗುವ ಆತಂಕ ಇದೆ. ಅಂತಹ ವಿಷಯವನ್ನು ಈ ಸಿನಿಮಾದಲ್ಲಿ ಹೇಳಲು ಹೊರಟಿದ್ದೇನೆ ಎನ್ನುತ್ತಾರೆ ದುನಿಯಾ ವಿಜಯ್. ಈಗಾಗಲೇ ಅಮ್ಮನ ಆಸೆಯಂತೆ ತೆಲುಗಿನಲ್ಲಿ ನಟಿಸಿ ಬಂದಿರುವ ದುನಿಯಾ ವಿಜಯ್ ಬಾಲಯ್ಯನ ಚಿತ್ರದಲ್ಲಿ ನಟಿಸಿ ಈಗಾಗಲೇ ಬೇಷ್ ಎನಿಸಿಕೊಂಡಿದ್ದಾರೆ. ಇನ್ನು ಜನ್ಮದಿನ ಆಚರಿಸುತ್ತಿರುವ ವಿಜಯ್ಗೆ ಹ್ಯಾಪಿ ಬರ್ತ್ಡೇ ಅನ್ನುತ್ತಾ ಭೀಮಾ ಸಿನಿಮಾ ವಿಜಯ್ಗೆ ಸಕ್ಸಸ್ ನೀಡಲಿ ಅನ್ನುತ್ತಿದೆ ಫಿಲ್ಮಿ ಟಾಕ್. ವೇದ ಸಕ್ಸಸ್ ನಂತರ ಶಿವಣ್ಣನ ಮತ್ತೊಂದು ಸಿನಿಮಾದ ಪೋಸ್ಟರ್ ಸಖತ್ ವೈರಲ್ ಆಗಿದೆ. ಈ ಪೋಸ್ಟರ್ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಬಾಂಡ್ ಸಿನಿಮಾಗಳ ರೀತಿ ಇರಬಹುದೇ ಅನ್ನೋ ಕುತೂಹಲ ಮೂಡಿಸಿದೆ. ಈಗಿನ ಬಾಲಿವುಡ್ ಸಿನಿಮಾ ಇರಬಹುದೇ ಅನ್ನೋ ಪ್ರಶ್ನೆ ಈ ಪೋಸ್ಟರ್ ಹುಟ್ಟಿಸಿದೆ. ಸಂದೇಶ್ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗುತ್ತಿರುವ ಈ ಸಿನಿಮಾವನ್ನ ಬೀರ್ಬಲ್ ನಂತಹ ಬ್ಲಾಕ್ ಬಾಸ್ಟರ್ ಚಿತ್ರಗಳ ಮೂಲಕ ತಮ್ಮದೇ ಆದ ಕೀರ್ತಿಯನ್ನು ಗಳಿಸಿರುವ ಶ್ರೀನಿ ನಿರ್ದೇಶಿಸುತ್ತಿದ್ದಾರೆ. ಅರ್ಜುನ್ ಜನ್ಯ ಅವರ ಸಂಗೀತ ಮತ್ತು ಪ್ರಭಾವಶಾಲಿ ಸಾಹಿತ್ಯದಿಂದ ಮಿಡಿಯುವ ಹಿನ್ನೆಲೆಯಲ್ಲಿ ಪೂರಕವಾದ ತಂಪಾದ ಆನಿಮೇಷನ್ ಅನ್ನು ಮೋಷನ್ ಪೋಸ್ಟರ್ ಒಳಗೊಂಡಿದೆ. ಅಂತಿಮವಾಗಿ ಶಿವಣ್ಣ ಅವರನ್ನು ಅವರ ವಿಂಟೇಜ್ ಅವತಾರದಲ್ಲಿ ಬಹಿರಂಗಪಡಿಸಲಾಗಿದೆ. ಸದ್ಯ ಸಿನಿಮಾ ಪೋಸ್ಟರ್ ನೋಡಿ ಸಿನಿ ಪ್ರಿಯರು ಗೋಸ್ಟ್ ನ ಲೆಕ್ಕಾಚಾರ ಹಾಕುತ್ತಿದ್ದಾರೆ ಅನ್ನೋದೇ ಫಿಲ್ಮಿ ಟಾಕ್. ಸ್ವಾತಿ ಮುತ್ತಿನ ಮಳೆಹನಿಯೇ ಟೈಟಲ್ ವಿವಾದ ಇದೀಗ ಕೋರ್ಟ್ ಮೆಟ್ಟಿಲೇರಿದೆ. ಇದೇ ಹೆಸರು ಇಟ್ಟುಕೊಂಡು ನಾನು ಸಿನಿಮಾ ಶೂಟಿಂಗ್ ಮಾಡಿದ್ದೆ. ಅಂಬರೀಶ್ ನಿಧನವಾದ್ದರಿಂದ ಸಿನಿಮಾ ಅಲ್ಲಿಗೆ ನಿಲ್ಲಿಸಿದ್ದೇನೆ ಎಂದು ರಾಜೇಂದ್ರ ಸಿಂಗ್ ಬಾಬು ಹೇಳಿದ್ದಾರೆ. ಆದರೆ ಫಿಲ್ಮ್ ಚೇಂಬರ್ ರಾಜೇಂದ್ರ ಸಿಂಗ್ ಬಾಬು ಬಳಿ ಸಿನಿಮಾದ ಟೈಟಲ್ ರೈಟ್ ಇಲ್ಲ ಎಂದು ಹೇಳಿದೆ. ಈ ಟೈಟಲ್ ನಿರ್ಮಾಪಕ ಬಿಕೆ ಗಂಗಾಧರ್ ಅವರ ಬಳಿ ಇತ್ತು. ಈಗಾಗಲೇ ರಮ್ಯಾ ಅವರು ಗಂಗಾಧರ್ ಅವರಿಂದ ಪತ್ರದ ಮೂಲಕ ಚಿತ್ರದ ಟೈಟಲ್ ಅನ್ನು ತಮಗೆ ವರ್ಗಾಯಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ನಟಿ ರಮ್ಯಾ ಬಹಳ ವರ್ಷಗಳ ನಂತರ ಸ್ಯಾಂಡಲ್ವುಡ್ಗೆ ವಾಪಸ್ಸಾಗಿರುವುದು ಅಭಿಮಾನಿಗಳಿಗೆ ಖುಷಿ ತಂದಿದೆ. ನಟಿಯಾಗಿ ಮಾತ್ರವಲ್ಲದೆ ನಿರ್ಮಾಪಕಿಯಾಗಿ 2ನೇ ಇನ್ನಿಂಗ್ಸ್ ಆರಂಭಿಸಿದ ರಮ್ಯಾ ತಮ್ಮ ಸ್ವಂತ ಬ್ಯಾನರ್ ಮೂಲಕ ಸ್ವಾತಿ ಮುತ್ತಿನ ಮಳೆಹನಿಯೇ ಎಂಬ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ. ಈಗಾಗಲೇ ಈ ಚಿತ್ರದ ಬಹುತೇಕ ಶೂಟಿಂಗ್ ಕೂಡ ಮುಕ್ತಾಯವಾಗಿದೆ. ರಾಜಕೀಯ ರೌಡಿಸಂ ಕನ್ನಡ ಹೋರಾಟ ಹೀಗೆ ಟೀಸರ್ ತುಂಬಾ ರಾಜಕಾರಣದ ವಿಷಯ. ರೌಡಿಸಂನ ಅಟ್ಟಹಾಸ ಕನ್ನಡ ಹೋರಾಟ ಹೀಗೆ ಸಿನಿಮಾ ಟೀಸರ್ ಒಂದು ಯೂಟ್ಯೂಬ್ ನಲ್ಲಿ ಸದ್ದು ಮಾಡುತ್ತಿದೆ. ಅದೇ ಪೆಂಟಗನ್ ಸಿನಿಮಾ. ಜಿ ಸಿನಿಮಾ ಬ್ಯಾನರ್ ನಲ್ಲಿ ಮೂಡಿ ಬಂದಿರುವ ನಿರ್ದೇಶಕರಾದ ರಘು ಶಿವಮೊಗ್ಗ, ಚಂದ್ರಮೋಹನ್, ಆಕಾಶ್ ಶ್ರೀವಸ್ತ ನಿರ್ದೇಶನದ ಗುರು ದೇಶಪಾಂಡೆ ನಿರ್ಮಾಪಕರಾಗಿರುವ ಈ ಚಿತ್ರಕ್ಕೆ ಮಣಿಕಾಂತ್ ಕದ್ರಿ ಸಂಗೀತವಿದೆ. ಸಿನಿಮಾ ಸಸ್ಪೆನ್ಸ್ ಓರಿಯೆಂಟೆಡ್ ಮೂವಿ ಅನ್ನೋ
ಅನ್ನೋದ್ರಲ್ಲಿ ಸಂಶಯವಿಲ್ಲ. ಸಿನಿಮಾದ ಟೀಸರ್ ಚಿತ್ರದ ಬಗ್ಗೆ ಕುತೂಹಲ ಹುಟ್ಟಿಸುತ್ತಿದೆ.